ಪಡ್ ಸಮೂಹ ಶಿಕ್ಷಣ ಸಂಸ್ಥೆದ ಒತ್ತುಗುರು ಕಾರ್ದಿ ಉಷಾ ಪ್ರಭಾ ನಾಯಕ್ ಸಂಶೋಧನಾ ಪ್ರಬಂಧಗೂ ಎನ್ಐಟಿಕೆ ಸಂಸ್ಥೆದ ಡಾಕ್ಟರೇಟ್ ಪದವಿ ಪಡೆಯಿನ ಲೆಕ್ಕಡು ಆಯ್ತಾರ ಕುಳ್ಳಡಾರಿಗೆ ಮೆಚ್ಚುಗೆದ ಲೇಸಿ ಆಟಣೆ ಆದಿತ್ತು. ಮಾಜಿ ಮಂತ್ರಿ ವಿ ರಮಣತ್ರೈ, ಶಾಸಕರ ಡಾಕ್ಟರ್ ಭರತ್ ಶೆಟ್ಟಿ, ಅಪರ ಜಿಲ್ಲಾಧಿಕಾರಿ ಕುಮಾರ್ ಇಂಚ ಬೇತೆ ಬೇತೆ ವಲಯದ ನಾಯಕರು ಅಧಿಕಾರಿಗಳು ಮೆಚ್ಚುಗೆ ತಿಳಿಪಾಯರು. ಬ್ರ್ಯಾಂಡ್ ಬಿಲ್ಡಿಂಗ್ ಆಫ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಕರ್ನಾಟಕ ಸ್ಟ್ರಾಟಜಿಕ್ ಫ್ರೇಮ್ವರ್ಕ್ ಪನ್ಪುಣ ವೈಜ್ಞಾನಿಕ ಸಾಕ್ಷ್ಯಾಧಾರದ ಸಂಶೋಧನಾ ಪ್ರಬಂಧವನ್ನು ಬರೆದು ಎನ್ಐಟಿಕೆದ ಡಾಕ್ಟರೇಟ್ ಪದವಿ ಪಡೆಯ ಎಕ್ಸ್ಪರ್ಟ್ ಸಂಸ್ಥೆದ ಒತ್ತುಗುರು ಕಾರ್ದಿ ಉಷಾ ಪ್ರಭಾ ನಾಯಕರಿಗೆ ಮೆಚ್ಚುಗೆದ ಲೇಸು ಐತಾರ ಕುಡ್ಲದ ಹೋಟೆಲ್ ಓಷನ್ ಪಾರ್ಲರ್ ನಡೆತಂಡು. ಬೇತೆ ಬೇತೆ ಕ್ಷೇತ್ರ ವಲಯಗಳಲ್ಲಿನ ನಾಯಕರು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಅರಣ ಕುಟುಂಬ ವರ್ಗದಕ್ಕಳು ಬಂಧುಲು ಮಾತಾ ಪಾಲ್ದಿತಂದು ಎಡ್ಡೆಪ್ಪು ಬಯಕೆರು. ಮಾಜಿ ಮಂತ್ರಿ ಬಿ ರಮಣತ್ರೈ ಪಾತಿರ್ದು ಎನ್ಐಟಿಕೆದ ಡಾಕ್ಟರೇಟ್ ಪಡೆತಿರ್ಪಂಡ ಅವಿಕ ಅರ್ಹತೆ ಉಂಡು ಸಂಶೋಧನಾ ಪ್ರಬಂಧಕ್ಕೂ ಮರ್ಯಾದೆ ಪಡೆಯಿನ ಉಷಾ ಪ್ರಭಾ ನಾಯಕರಿಗೆ ಮೆಚ್ಚುಗೆ ತಿರುಪಾವೆಂದು ಪಂಡಿರು. ಎನ್ಐಟಿಕೆನಲ್ಲಿ ಡಾಕ್ಟರೇಟ್ ಪಡೆದಿದ್ದಾರಂತೇಳಿ ಹೇಳಿದ್ರೇ ಅದು ಅರ್ಹತೆಗೆ, ಆ ಡಾಕ್ಟರೇಟ್ಗೆ ಗೌರವ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಮ್ಮ ಸ್ನೇಹಿತರು ಪತ್ರಕರ್ತರು ಅವರು ಮಾತಾಡ್ತಾ ಹೇಳಿದ್ರು, ವರ್ತಮಾನ ದಿನಗಳಲ್ಲಿ ಡಾಕ್ಟರೇಟ್ ಪಡೆಯುವಂಥ ಬಗ್ಗೆ ಕೂಡ ಸ್ವಲ್ಪ ಪರೋಕ್ಷವಾಗಿ ಒಂದು ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಸತ್ಯಾಂಶವೂ ಇದೆ ಅನ್ನುವಂಥ ಮಾತನ್ನು ನಾವು ಗೌರವಯುತವಾಗಿ ಒಪ್ಪಿಕೊಳ್ಳಬೇಕಾಗಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ವಿಧಾನ ಪರಿಷತ್ ಮಾಜಿ ಸದಸ್ಯರು ಗಣೇಶ್ ಕಾರ್ನಿಕ್ ಪಾತಿರ್ದು ಎಡ್ಡೆಪ್ಪು ಬಯಕೆರು. As we settle down with our life after marriage, children, family and things like that, unless you are inspired from within. In fact, whenever I have gone to the expert campus, I always used to get a feeling that Mrs. Usha Prabha Naik has a large family of thousands of children. It is not one child or one young handsome Ankush. Thousands of children. Whether it is inspiring them, motivating them, managing the institutions, motivating teachers. I don't know, you are the secret behind Narendra Naik and Ankush Naik. In fact, when I heard about this about a month ago or 2 months ago, when she mentioned, I was really wonderstruck. How did she manage to find time? Usha Prabha Naik patirdu ಮೆಚ್ಚುಗೆ ತಿರುಪೈನ ಸರ್ವೇರಿ ಕ್ಲಾಸ್ ಒಳ್ಮೆ ಸಂದೇರ್. In fact, when I went to NITK and I wanted to do PhD, they asked, why PhD for you? Because usually people do PhD doctorate just to get promotion. And who will give promotion? And even I don't get nobody will call me by name, so there is no chance of calling me as Dr. Usha Prabha, because the whole expert will call me as ma'am only. So it is not for doctorate. And I just 1 month back, I thought, whatever I thought, I achieved it. Not by this title or by prefix of doctor. ಶಾಸಕರು ಡಾಕ್ಟರ್ ಭರತ್ ಶೆಟ್ಟಿ, ಡಾಕ್ಟರ್ ಶಾಂತರಾಮ ಶೆಟ್ಟಿ, ಪ್ರೊಫೆಸರ್ ಎಂ.ವಿ. ಪುರಾಣಿಕ್, ನಮ್ಮ ಕುಡ್ಲದ ನಿರ್ದೇಶಕರು ಲೀಲಾಕ್ಷ ಬಿ ಕರ್ಕೇರ, ಅಪರ ಜಿಲ್ಲಾಧಿಕಾರಿ ಕುಮಾರ್, ಡಾಕ್ಟರ್ ಶಿವಶರಣ್ ಶೆಟ್ಟಿ, ಎಕ್ಸ್ಪರ್ಟ್ ಸಂಸ್ಥೆದ ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ನಾಯಕ್, ಎಸ್.ಎಸ್. ನಾಯಕ್, ಅಂಕುಶ್ ನಾಯಕ್ ಪಾಲ್ಗೊಂಡಿದ್ದರು.